ಗುರುಪುರ ಬೈಲುಪೇಟೆ ಜಮಾಲಿಯಾ ಜುಮಾ ಮಸೀದಿ ಇದರ ಸದಸ್ಯನಾದ ಅಬ್ದುಲ್ ಅಜೀಜ್ ಬಿನ್ ಶಾಬುದ್ದೀನ್ನ ಮೇಲೆ ಮತ್ತು ಅವರ ಅಳಿಯನ ಮೇಲೆ ದಾಳಿಯಾಗಿದೆ. ಈ ದಾಳಿಯನ್ನು ನಾವು ಖಂಡಿಸ್ತೇವೆ ಮತ್ತು ನೈಜ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸಬೇಕು ಅಂತ ಜಮಾಅತ್ನ ಯಾಕೂಬ್ ಅಹಮದ್ ಸಲಾಂ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಜಮಾಅತ್ನ ಸದಸ್ಯನಾದ ಅಬ್ದುಲ್ ಅಜೀಜ್ ಬಿನ್ ಶಾಬುದ್ದೀನ್ನ ಮೇಲೆ ನವೆಂಬರ್ 15ರಂದು ಮತ್ತು 24ರಂದು ಅವರ ಅಳಿಯನ ಮೇಲೆ ದಾಳಿಯಾಗಿದೆ. ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ದುವಾ ಮಾಡ್ತೇವೆ. ಘಟನೆಯ ನೈಜ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸಬೇಕು ಅಂತ ಒತ್ತಾಯಿಸಿದರು. ನಮ್ಮ ಬೈಲುಪೇಟೆ ಜುಮಾ ಮಸೀದಿಯ ಒಬ್ಬ ಸದಸ್ಯ ಅಬ್ದುಲ್ ಅಜೀಜ್ ವೆನ್ಸ್ ಅಂತ ಹೇಳ್ತಾರೆ, ಅವರ ಮೇಲೆ ದಾಳಿಯಾಗಿದೆ. ಅವರ ಅಳಿಯನ ಮೇಲೂ ದಾಳಿಯಾಗಿದೆ. ಈ ಬಗ್ಗೆ ಸಂಶಯಿತರನ್ನು ಪೊಲೀಸ್ ಇಲಾಖೆ ಪ್ರಶ್ನಿಸಿದೆ, ಸ್ಟೇಷನ್ಗೆ ಕರೆದು ಪ್ರಶ್ನಿಸಿದ್ದಾರೆ. ಈ ದಾಳಿಯನ್ನು ಜಮಾತರಾದ ನಾವು ಖಂಡಿಸ್ತೇವೆ, ಇದು ಆಗಬಾರದಿತ್ತು. ಅದಲ್ಲದೆ ದಾಳಿಗೊಳಗಾದ ಅವರು ಅಬ್ದುಲ್ ಅಜೀಜ್ ಮತ್ತು ಅವರ ಅಳಿಯ ಬೇಗನೆ ಗುಣಮುಖರಾಗಲೆಂದು ನಾವು ದುವಾ ಮಾಡುತ್ತಾ ಇದ್ದೇವೆ. ಎರಡನೆಯದಾಗಿ ಅವರು ಒಂದು ಯೂಟ್ಯೂಬ್ ಮತ್ತು ವಾಟ್ಸಪ್ಗಳಲ್ಲಿ ಮಸೀದಿಯ ಆಡಳಿತ ಲೆಕ್ಕಪತ್ರದ ಬಗೆಗಿನ ಒಂದು ಆರೋಪಗಳನ್ನು ಮಾಡಿದ್ದಾರೆ. ಮಸೀದಿಯ ಎಲ್ಲ ಲೆಕ್ಕಪತ್ರಗಳು ಕ್ಲಪ್ತವಾಗಿದೆ, ಯಥಾವತ್ತಾಗಿದೆ. ಅದನ್ನು ವಕ್ಫ್ ಬೋರ್ಡಿಗೆ ನಾವು ಸಮಯಾನುಸಾರ ಅಲ್ಲಿ ತೋರಿಸಿ ಅವರಿಂದ ಅನುಮೋದನೆಯನ್ನು ಪಡೆದಂಥದ್ದು. ಈಗ ಒಂದು ವೇಳೆ ಅಬ್ದುಲ್ ಅಜೀಜ್ ವೆನ್ಸ್ ಅವರು ಈ ಬಗ್ಗೆ ಪ್ರಶ್ನಿಸಿದ್ದಾರೆ ಎಂದಾದರೆ ಅದು ಅವರ ಹಕ್ಕು, ಅದಕ್ಕೆ ವಿರೋಧ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದು ಒಬ್ಬ ಪ್ರತಿಯೊಂದು ಮಸೀದಿಯಲ್ಲಿಯೂ ಸದಸ್ಯನಾಗಿದ್ದವನ ಹಕ್ಕು. ಅದನ್ನು ಪ್ರಶ್ನಿಸಿದ್ದಾರೆ. ಈ ಬಗ್ಗಿನ ಅವರಿಗೆ ಇದ್ದ ಸಂಶಯಕ್ಕೆ ಅವರು ಕೇಸುಗಳನ್ನು ದಾಖಲಿಸಿದ್ರು. ಅದು ಎಲ್ಲ ಮಸೀದಿಯ ಅಧ್ಯಕ್ಷರ ಪರವಾಗಿ ತೀರ್ಪು ಬಂದಿದೆ, ಇಲ್ಲಿದೆ. ಮತ್ತು ಇನ್ನು ಜಮಾತಿನಲ್ಲಿರುವ ಎಲ್ಲ ಸದಸ್ಯರುಗಳು ಆ ಒಂದು ವಾರ್ಷಿಕ ಮಹಾಸಭೆ ಆಗ್ತದೆ, ಅದಕ್ಕೆ ಹಾಜರಿದ್ದು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಜಮಾತಿನಲ್ಲಿ ಆದ ಲೆಕ್ಕಪತ್ರಗಳ ಬಗ್ಗೆ ಯಾರೂ ಸಂಶಯ ವ್ಯಕ್ತಪಡಿಸಿಲ್ಲ. ಎಲ್ಲರೂ ಅದನ್ನು ಒಪ್ಪಿ ಅನುಮೋದನೆ ನೀಡುತ್ತಾರೆ. ಆಮೇಲೆ ಅದನ್ನು ವಕ್ಫಿಗೆ ಕೊಂಡು ಹೋಗಿ ನಾವು ಅದನ್ನು ಇದು ಮಾಡಿ ಸೀಲ್ ಹಾಕಿಸಿ ತಂದಿದ್ದೇವೆ. ಹಾಗಾಗಿ ಅಬ್ದುಲ್ ಅಜೀಜ್ ವೆನ್ಸ್ ಅವರು ಮಾಡುವ ಆಪಾದನೆಯಲ್ಲಿ ಯಾವುದೇ ಹುರುಳಿಲ್ಲ. ಈ ಸಂದರ್ಭ ಜಮಾತ್ನ ಉಪಾಧ್ಯಕ್ಷರಾದ ಎ ಶೇಖ್ ಅಬ್ಬಾ, ಸದಸ್ಯರಾದ ಕೆ ಉಸ್ಮಾನ್ ಕೈಕಂಬ, ಅಬ್ದುಲ್ ಹಮೀದ್, ಮುಸ್ತಫಾ ಅದ್ಯಪಾಡಿ ಉಪಸ್ಥಿತರಿದ್ದರು.